ನಮಸ್ಕಾರ. ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ವರುಣ ಆರ್ಭಟ. ಕಾರವಾರ ಸೇರಿದಂತೆ ಜಿಲ್ಲೆಯ ಕರಾವಳಿಯಲ್ಲಿ ಧಾರಾಕಾರ ಮಳೆ. ಕಳೆದ 3-4 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆ. ಜುಲೈ 18ರವರೆಗೆ ಮಳೆಯ ಮುನ್ಸೂಚನೆ ನೀಡಿರುವ ಹವಾಮಾನ ಇಲಾಖೆ. ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರ. ಜಿಲ್ಲೆಯ ಕರಾವಳಿ ತಾಲೂಕುಗಳಲ್ಲೂ ಹೆಚ್ಚಿದ ಮಳೆಯ ಅಬ್ಬರ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡಾ ಭಾಗದಲ್ಲೂ ಸುರಿಯುತ್ತಿರುವ ವರುಣ. ಜಲಾಶಯ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಉತ್ತಮ ಮಳೆ. ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಿರುವ ನೀರು ನದಿ ಪಾತ್ರದ ನಿವಾಸಿಗಳಿಗೆ ಮುನ್ನೆಚ್ಚರಿಕೆ ನೀಡಿರುವ ಕೆಪಿಸಿಎಲ್. ಕಡಲಿನಲ್ಲೂ ಹೆಚ್ಚಿದ ಅಲೆಗಳ ಅಬ್ಬರ ಸಮುದ್ರಕ್ಕೆ ಇಳಿದಂತೆ ಮೀನುಗಾರಿಕೆ ಎಚ್ಚರ. ಅದೇ ರೀತಿ ಕಾರವಾರದ ಅಸ್ನೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ ರೀತಿ ಧಾರಾಕಾರ ಮಳೆಯಿಂದ ಕೊಳಗೆ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಪಕ್ಕದಲ್ಲಿ ಕಾರವಾರ ಬೆಳಗಾವಿ ರಸ್ತೆಯಲ್ಲಿ ನೀರು ತುಂಬಿ ವಾಹನ ಸಂಚಾರ ನಿಂತು ಹೋಗಿದೆ. ಕೆಲವರು ಆ ನೀರಿನಿಂದ ಹರಸಾಹಸ ಮಾಡಿ ತನ್ನ ವಾಹನವನ್ನು ಓಡಿಸುತ್ತಿದ್ದರು. ಸಮೀಪದ ಗುಡ್ಡದ ಶೇಡಿ ಮಣ್ಣಿನ ರಸ್ತೆ ಎರಡೂ ಬದಿಯಲ್ಲಿ ಗೋಡೆ ಹಾಕಿದ್ದರಿಂದ ಈ ನೀರು ಹರಿದು ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಸ್ಥಿತಿ ಇರುವುದರಿಂದ ಇನ್ನೂ ಆದರೂ ಸಂಬಂಧಿತ ಪ್ರಶಾಸನ ಶಾಶ್ವತ ನೀರು ಹರಿದು ಹೋಗುವ ಹಾಗೆ ವ್ಯವಸ್ಥೆ ಮಾಡಬೇಕಾಗಿ ಸ್ಥಳೀಯರ ಬೇಡಿಕೆ ಇದೆ. बायकाच आम्ही हिंगात उरत ही साधारण नाही बरं बाय हय रे ओचूच आहे ना गाडी घेऊन व्हायच्यात ना भरपूर होता बोलला आता त्यान पडे पाप